ಕಿರುಚಿತ್ರ ವೀಕ್ಷಕರಿಗೆ ಸಿಹಿ ಸುದ್ದಿ. ಈಗಾಗಲೇ ತುಳುನಾಡಿಗೆ ಹಲವಾರು ಟೆಲಿ ಮೂವೀಸ್ಗಳನ್ನು ಕೊಟ್ಟಿರುವ ತುಳುನಾಡ ಕಲಾಬ್ರಹ್ಮೆ ಜಿ.ಎ. ಬೋಳೂರು ನಿರ್ದೇಶನದ ದೇಶಗಾದ ಸೈನಿಕ ಎಂಬ ಕಿರುಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ. ಜುಲೈ 18ರಂದು ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ. ವಕ್ರತುಂಡ ಮಹಾಕಾಯ ಸಿನಿ ಕ್ರಿಯೇಷನ್ಸ್ ಈಗಾಗಲೇ ತುಳು ಟೆಲಿ ಮೂವೀಸ್ ಅನ್ನ ನಿರ್ಮಿಸಿ ಜನಮಾನಸದಲ್ಲಿ ಹೆಸರು ಗಳಿಸಿದ್ದು ಮಾತ್ರವಲ್ಲ, ತುಳು ರಂಗಭೂಮಿಗೆ ಹೊಸ ಕಲಾವಿದರನ್ನ ಪರಿಚಯಿಸಿದೆ. ಈಗಾಗಲೇ ರಿಲೀಸ್ ಆಗಿರುವ ಟೆಲಿ ಮೂವಿಗಳು ಅತ್ಯುತ್ತಮವಾಗಿ ವೀಕ್ಷಿಸಲ್ಪಟ್ಟು ಪ್ರಶಂಸೆ ಗಳಿಸಿಕೊಂಡಿದೆ. ಇದೀಗ ಇನ್ನೊಂದು ತುಳು ಟೆಲಿ ಮೂವಿ ದೇಶಗಾದ ಸೈನಿಕೆ ಎನ್ನುವ ತುಳು ಟೆಲಿ ಮೂವಿಯನ್ನ ನಿರ್ಮಿಸಿದ್ದು ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ. ರಾತ್ರಿ ಮೊಬೈಲ್ ಮೆಸೇಜ್ ಮಂತೊಂದು ಪಲ್ ಕೊಂಚೊಕ್ಲೊಂಚೂರು ಮಲ್ಲಾಯಿ ಬಕ್ಕ ಅಪ್ಪರ್ಲಂತ ಕೇರ್ದೆತ ನೋಡು ಕೇನ್ಲೆ ಎರಡ ಪಾತ್ರಲ್ ಪಂದಾಲೆ ಸನಿ ಸಾ 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 ಸನಿ ಸಾ 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 ಗರೆ ಮಾ 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 ಗ ಸನಿ ಸಾ 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 ಸನಿ ಸಾ 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 ಪ ದ. ಶ್ರೀ ವಾಸುದೇವ ಪೊನ್ನಕ್ಕ ಪ್ರತಿಷ್ಠಾನ, ನಂತೂರು ಪದವು ಮತ್ತು ವಕ್ರತುಂಡ ಮಹಾಕಾಯ ಸಿನಿ ಕ್ರಿಯೇಷನ್ಸ್ ಈ ಕಿರು ಚಿತ್ರವನ್ನ ಪ್ರಸ್ತುತಪಡಿಸುತ್ತಿದೆ. ಇದು ರಜನಿ ಮೋಹನ್ ಪ್ರಸಾದ್ ನಂತೂರು ನಿರ್ಮಾಣದ ಚಿತ್ರವಾಗಿದ್ದು, ತುಳುನಾಡ ಕಲಾಬ್ರಹ್ಮೆ ಜಿ.ಎ. ಬೋಳೂರು ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನ ಮಾಡಿದ್ದಾರೆ. ಸಂಕಲನಕಾರರಾಗಿ ಸುರೇಂದ್ರ ಪಣಿಯೂರು ಕೆಲಸ ಮಾಡಿದ್ದು, ಸಂಗೀತವನ್ನ ಸಂದೇಶ್ ಬಾಬಣ್ಣ ನೀಡಿದ್ದಾರೆ. ಈಗಾಗಲೇ ಕಿರುಚಿತ್ರದ ಟ್ರೇಲರ್ಗೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು, ಟೆಲಿಮೂವಿ ಬಿಡುಗಡೆಗೆ ಸಿನಿ ರಸಿಕರು ಕಾತರದಿಂದ ಕಾಯ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು. ಮೂಕಿಡ್ ಜಾಸ್ತಿ ದೇಶ ಪ್ರೇಮ ಇತ್ತನ ಈ ದೇಶ ಸೇವೆನೆ ಮನ್ಪ್ಲಿ ಏನನ್ ಮರೆತು ಬಿಡ್ಲಿ.